ನಮಸ್ತೆ ಸ್ನೇಹಿತರೆ. ಇದ್ದವರು ಇಲ್ಲದವರು ಎಂದು ಗುದ್ದಾಡಬೇಡಿ. ಎದ್ದು ಹೋಗುವವರೇ ಎಲ್ಲರೂ ಒಂದು ದಿನ. ಇದ್ದವರೇನೂ ಚಿನ್ನ ತಿನ್ನಲ್ಲ, ಇಲ್ಲದವರೇನೂ ಮಣ್ಣು ತಿನ್ನಲ್ಲ. ಎಲ್ಲರನ್ನೂ ಸಮಾನವಾಗಿ ಕಾಣಿರಿ. ಇದು ವಿಶಾಲವಾದ ಲೋಕ. ಇಬ್ಬರು ತಿನ್ನೋದು ಅನ್ನವನ್ನೇ, ಕೊನೆಗೆ ಇಬ್ಬರು ಸೇರೋದು ಮಣ್ಣನ್ನೇ. ಪಂಚಾಂಗ ಬರೆದವನು, ಕುಂಡಲಿ ಹಾಕಿದವನು, ಜಾತಕ ನೋಡಿದವನು, ಜ್ಯೋತಿಷ್ಯ ಹೇಳುವವನು ಎಲ್ಲ ಮಾನವನೇ. ಎಲ್ಲ ಮನುಷ್ಯನೇ ನಿಶ್ಚಯ ಮಾಡುವುದಾದರೆ ಭಗವಂತನಿಗೆ ಏನು ಕೆಲಸ? ಭಗವಂತನ ಸ್ಮರಣೆ ಮಾಡಿ. ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಂಬಿಕೆ ಇಡಿ, ರಾಶಿ ನಕ್ಷತ್ರದ ಮೇಲಲ್ಲ. ರಾಮ ರಾವಣರ ರಾಶಿ ನಕ್ಷತ್ರ ಒಂದೇ ಆಗಿತ್ತು. ಆದರೆ ಮಾಡಿದ ಪಾಪ ಪುಣ್ಯದಂತೆ ವಿಧಿ ಫಲ ನೀಡಿತು. ಇರಬೇಕಿಲ್ಲ ನೀವು ಅವರಂತೆ ಇವರಂತೆ, ಇದ್ದರೆ ಸಾಕು ಯಾರಿಗೂ ಹೊರೆಯಾಗದಂತೆ. ಬೇಕಿಲ್ಲ ನಿಮಗೆ ಅವರು ಆಗಂತೆ ಈಗಂತೆ, ನಿಮ್ಮಿಷ್ಟಕ್ಕೆ ನೀವಿದ್ದರೆ ಇಲ್ಲ ಬೇರಾವ ಚಿಂತೆ. ಸುಖ ದುಃಖ ಏನಾದರೇನಂತೆ, ಬಂದುದ ಸ್ವೀಕರಿಸಿ ಬಂದಂತೆ. ಕುದುರೆ ಎಷ್ಟೇ ಚೆನ್ನಾಗಿ ಗಾಡಿ ಎಳೆದರೂ ಚಾಟಿ ಏಟು ತಪ್ಪಿದ್ದಲ್ಲ. ಮರ ಎಷ್ಟೇ ರುಚಿಯಿರುವ ಹಣ್ಣು ಕೊಟ್ಟರೂ ಕಲ್ಲು ಏಟು ತಪ್ಪಿದ್ದಲ್ಲ. ಮನುಷ್ಯ ಎಷ್ಟೇ ಶ್ರೇಷ್ಠ ವ್ಯಕ್ತಿಯಾದರೂ ಜನರ ನಿಂದನೆ ತಪ್ಪಿದ್ದಲ್ಲ. ಮತ್ತೇಕೆ ಚಿಂತೆ? ಮೊದಲು ನಿಮಗಾಗಿ ನೀವು ಬದುಕುವುದನ್ನು ಕಲಿಯಬೇಕು. ಏಕೆಂದರೆ ಕೆಲವರಿಗೆ ನಿಮ್ಮ ರೂಪ ಗುಣ ಇಷ್ಟವಿರುವುದಿಲ್ಲ, ಇನ್ನು ಹಲವರಿಗೆ ನಿಮ್ಮ ಅಸ್ತಿತ್ವವೇ ಇಷ್ಟವಿರುವುದಿಲ್ಲ. ಹುಡುಕುವವರಿಗೆ ನಿಮ್ಮಲ್ಲಿ 1000 ಹುಡುಕು ಸಿಗಬಹುದು. ಆದರೆ ನಿಮ್ಮನ್ನು ನೀವೇ ಪ್ರೀತಿಸಲು ಶುರು ಮಾಡಿದಾಗ ಬದುಕು ಸುಂದರವೆನಿಸುತ್ತದೆ. ಪ್ರಪಂಚ ನೀವು ಹೇಗೆ ಇದ್ದರೂ ದೂಷಿಸುತ್ತದೆ. ಶ್ರೀರಾಮನಂತಿದ್ದರು, ಸತ್ಯ ಹರಿಶ್ಚಂದ್ರನಂತಾದರು. ಆದ್ದರಿಂದ ಲೋಕ ಮೆಚ್ಚಿಸುವ ಹುಚ್ಚು ಬೇಡ, ಸದಾಕಾಲ ನೀವು ನೀವಾಗಿರಿ. ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ಸ್ನೇಹಿತರೆ.